ಮಿಸ್ ಇಂಡಿಯಾ 2022 ತುಳುನಾಡಿನ ಕುವರಿ ಸಿನಿ ಶೆಟ್ಟಿ ಅವರಿಗೆ ಕಾಪು ಬಂಟರ ಸಂಘ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮೂಲತಃ ಸಿನಿ ಶೆಟ್ಟಿ ಉಡುಪಿಯ ಕಾಪುವಿನವರು. ಕಾಪುವಿನ ಎನ್ನಂಜ ನಿವಾಸಿ ಸದಾನಂದ ಶೆಟ್ಟಿ ಹಾಗೂ ಉಡುಪಿಯ ಬೆಳ್ಳಂಪಳ್ಳಿಯ ತಾಯಿ ಪ್ರೇಮ ಎಸ್ ಶೆಟ್ಟಿಯ ಪುತ್ರಿಯಾಗಿರುವ ಸಿನಿ ಶೆಟ್ಟಿ ಸದ್ಯ ಭಾರತೀಯ ಸುಂದರಿ ಎಂಬ ಪಟ್ಟವನ್ನು ಅಲಂಕರಿಸಿದ್ದು ಕರಾವಳಿಯ ಹೆಸರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ್ದಾರೆ. ಹೀಗಾಗಿ ನಿನ್ನೆ ತವರೂರು ಉಡುಪಿಗೆ ಬಂದ ಆಕೆಯನ್ನ ಕಾಪು ಜನತೆ ಅದ್ದೂರಿಯಿಂದ ಸ್ವಾಗತ ಮಾಡಿದ್ರು. ಈ ಸಂದರ್ಭ ಕಾಪು ಬಂಟರ ಸಂಘದ ಪದಾಧಿಕಾರಿಗಳು, ಸಿನಿ ಶೆಟ್ಟಿ ಅಭಿಮಾನಿಗಳು ಹಾಜರಿದ್ದರು.